ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತೆರಳಿ ಊರುಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಸ್ಪಷ್ಟ ಬಹುಮತದಲ್ಲಿ ಅಧಿಕಾರಕ್ಕೆ ಬರಲಿದೆ. 140ಕ್ಕೂ ಅಧಿಕ ಸೀಟುಗಳನ್ನು ಬಿಜೆಪಿ ಪಡೆಯಲಿದೆ. ಚುನಾವಣಾ ಸಮೀಕ್ಷೆಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಮೀಕ್ಷೆಗಳು ರಾಜ್ಯದಲ್ಲಿ ಬಿಜೆಪಿ 2 ಸ್ಥಾನ ಗೆಲ್ಲುತ್ತದೆ, ಕಾಂಗ್ರೆಸ್ 24 ಸ್ಥಾನ ಗೆಲ್ಲುತ್ತದೆ ಅಂದಿತ್ತು. ಆದರೆ ಬಿಜೆಪಿ 25 ಸ್ಥಾನ ಗೆದ್ದು ಕೇವಲ ಕಾಂಗ್ರೆಸ್ 1 ಸ್ಥಾನ ಪಡೆದಿದ್ದು ಎಂದರು. ಇವುಗಳು ಹೇಳ್ಬೇಕು. ನಮ್ಮ ಲೆಕ್ಕದಲ್ಲಿ ಆ ಭಗವಂತ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕ ರಾಜ್ಯದಲ್ಲಿ ಧರ್ಮ ನಿಷ್ಠ ಸರ್ಕಾರ ಬರಲಿ ಅಂತ ನಮ್ಮೆಲ್ಲರೂ ಅಪೇಕ್ಷೆ, ರಾಜ್ಯ ಜನರದ್ದು ಅಪೇಕ್ಷೆನೇ ಅದೇ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಧರ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಪಕ್ಷ ಆಗಿರೋದ್ರಿಂದ ಪೂರ್ಣ ಬಹುಮತ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಒಂದು ಲೆಕ್ಕ 146 ಬರಬೇಕು. ಸರ್, ಚುನಾವಣೆಯಲ್ಲಿ ಎಲ್ಲಾದ್ರೂ ಅತಂತ್ರ ಸ್ಥಿತಿ ಬಂದಲ್ಲಿ ಬಿಜೆಪಿ ಏನಾದರೂ ಮೈತ್ರಿ ಮಾಡಿಕೊಳ್ಬೋದ ಬೇರೆ ಪಕ್ಷದೊಂದಿಗೆ? ಅತಂತ್ರ ಸ್ಥಿತಿ ಬರುತ್ತೆ ಅಂತ ನನಗೇನು ಅನಿಸಲ್ಲ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಮೀಕ್ಷೆ ಹೇಗೆ ಬಂದಿತ್ತು. ಬಿಜೆಪಿಗೆ 2 ಸೀಟ್ ಕೊಟ್ಟಿದ್ರು, ಕಾಂಗ್ರೆಸ್ಗೆ 26 ಸೀಟ್ ಕೊಟ್ಟಿದ್ರು. ಕಾಂಗ್ರೆಸ್ 1 ಸೀಟ್ ಬಂತು, ಬಿಜೆಪಿ 25 ಸೀಟ್ ಬಂತು. ಆ ಸಮೀಕ್ಷೆ ಬಗ್ಗೆ ನನಗೇನೋ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಜನರ ಭಾವನೆ ಬಗ್ಗೆ ನನ್ನ ನಂಬಿಕೆ.